ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ಮಗರಿ ನಿದ ಮಗರಿ ನಿಸರಿ ಮಗರಿ ಸರಿ ಸರಿ ಪರಿ ಸರಿ ದ ಪದ ಪದ ನಿಸರಿ ಮಗರಿ ಸರಿ ಸರಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಸಪ್ತತಿ ಸಪ್ತತಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಮಧುರ ಮಿಲನ ಸಕಲ ಗುರು ನಮನ ನಮನ ಮಧುರ ಮಿಲನ ಸಕಲ ಗುರು ಸಂಸ್ಮರಣ ಸಮಯಾಭಿನಂದನ ಅಭಿನಂದನ ಗುರು ಸ್ಮರಣಾಭಿನಂದನ ಅಭಿವಂದನ 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 ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಮಗರಿ ಸರಿ ದ ನಿರಪ ಮಗರಿ ಸರಿ 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 ಹರಿ 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 ಬರಿ 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 ಸಪ್ತತಿ 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 ನಮಸ್ಕಾರ ವೀಕ್ಷಕರೇ. ಕೊರೋನಾ ಮೊದಲ ಅಲೆ, ಎರಡನೇ ಅಲೆ, ಮೂರನೇ ಅಲೆ ಇವು ಯಾವುಗಳನ್ನದು ಲೆಕ್ಕಿಸದೆ ನಾದ ಬ್ರಹ್ಮನ ನಾಡಿನಲ್ಲಿ, ನಾದ ಲೋಕದ ಸಾಗರದಲ್ಲಿ, ಗಾನಯಾನದಲ್ಲಿ ತಮ್ಮನ್ನು ವಿದ್ವಾನ್ ಮಧೂರು ಪಿ ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿ ಕೊಂಡೊಯ್ತಾ ಇದೆ. ಮಧೂರು ಮಾಧುರ್ಯ ಗಾನಯಾನ ಸರಣಿಯ 23ನೇ ಕಾರ್ಯಕ್ರಮ ಹಾಗೂ ಬಹುಶಃ ಸಮಾರೋಪದ ಮೊದಲಿನ ವಿಶೇಷ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಭಾಳಷ್ಟು ಸಂತೋಷ ಪಡ್ತಾ ಇದ್ದೀನಿ. ವಿದ್ವಾನ್ ಮಧೂರು ಪಿ ಬಾಲಸುಬ್ರಹ್ಮಣ್ಯಂ ಅವರು ತಮ್ಮ ಸಾರ್ಥಕ ಜೀವನದ 70ನೇ ವರ್ಷಕ್ಕೆ ಅಡಿಯಿಡುವ ಈ ಶುಭಾವಸರದಲ್ಲಿ ಶಿಷ್ಯರು, ಅಭಿಮಾನಿಗಳು ಹಾಗೂ ಸಂಗೀತ ಪ್ರಿಯರು ಎಲ್ಲರೂ ಸೇರಿ ಅವರನ್ನು ಸಾರ್ವಜನಿಕ ನೆಲೆಯಲ್ಲಿ ಅಭಿನಂದಿಸಿ ಗೌರವಿಸಲು ಯೋಜಿಸಿರುವುದು ಅತ್ಯಂತ ಶ್ಲಾಘನೀಯ. ತನ್ನನ್ನು ಸನ್ಮಾನ ಮಾಡುವ ಮೊದಲು ತಾನು ಸಂಗೀತ ಪಾಠ ಮಾಡಿರುವ ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಸಂಗೀತದ ಸೇವೆಯನ್ನು ಸಲ್ಲಿಸಿದ ಮತ್ತು ಸಲ್ಲಿಸುತ್ತಿರುವ ಹಿರಿಯರನ್ನು ಗೌರವಿಸಬೇಕೆಂಬ ಹಾಗೂ ಈ ಹಿಂದೆ ಸಂಗೀತ ಪಾಠ, ಶಿಷ್ಯರ ಏಳಿಗೆ ಮತ್ತು ಕಚೇರಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಸರಸ್ವತಿಯ ಪಾದ ಸೇರಿದ ಹಿರಿಯರ ಸಂಗೀತ ಗುರುಗಳ ಸಂಸ್ಮರಣೆ ಮಾಡಬೇಕೆಂಬ ತನ್ನ ಅಪೇಕ್ಷೆಯನ್ನು ಅಭಿನಂದನಾ ಸಮಿತಿಯ ಮುಂದಿಟ್ಟಾಗ ಅವರ ಉದಾತ್ತ ಆಶಯವನ್ನು ಮುಕ್ತ ಮನಸ್ಸಿಂದ ಒಪ್ಪಿಕೊಂಡ ಸಮಿತಿ ಒಂದು ದಿನದ ಅದ್ಧೂರಿ ಕಾರ್ಯಕ್ರಮದ ಬದಲಾಗಿ ಕಾಂಚನ, ಪುತ್ತೂರು, ಮಧೂರು, ಹರಿಹರಪುರ, ಶೃಂಗೇರಿ ಮೊದಲಾದೆಡೆ ಗುರುವಂದನಾ ಕಾರ್ಯಕ್ರಮಗಳು ಜತೆಗೆ ವೈವಿಧ್ಯಮಯ ಸಂಗೀತ ಕಚೇರಿಗಳನ್ನು ನಡೆಸಿ ಬ್ರಹ್ಮಾವರ ಮತ್ತು ಅಂಬಲ್ಪಾಡಿಯಲ್ಲಿ ಸಂಗೀತ ಶಿಬಿರಗಳನ್ನು ಏರ್ಪಡಿಸಿ ಸ್ಪಂದನ ವಾಹಿನಿಯ ಮುಖಾಂತರ ಈ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿರುವುದು ನಿಜಕ್ಕೂ ಅಭಿನಂದನೀಯ, ಅನುಸರಣೀಯ. ಈ ಎಲ್ಲ ಕಾರ್ಯಕ್ರಮಗಳು ಹೃದಯ ಸ್ಪರ್ಶಿಯಾಗಿ ಮೂಡಿಬಂದಿವೆ. ಅಂತೆಯೇ ಇಂದಿನ ರಂಜನಿ ಸಂಸ್ಮರಣೆ, ಸಂಗೀತ ಕಚೇರಿ ಹಾಗೂ ಸದ್ಯದಲ್ಲೇ ನಡೆಯಲಿರುವ ವಿದ್ವಾನ್ ಮಧೂರು ಪಿ ಬಾಲಸುಬ್ರಹ್ಮಣ್ಯಂ ಸಪ್ತತಿ ಅಭಿನಂದನಾ ಸಮಾರಂಭ ಎಲ್ಲವೂ ಯಶಸ್ವಿಯಾಗಿ ನಡೆಯಲಿ ಎಂದು ಹರ್ಷ ಕುಟುಂಬದ ಪರವಾಗಿ ಮಧೂರು ಸರ್ ಶಿಷ್ಯರಾಗಿ ಸಂಗೀತ ಪಾಠದ ಸವಿಯನ್ನುಂಡ ನಮ್ಮ ಮಕ್ಕಳ ಪರವಾಗಿ ಮನದಾಳದಿಂದ ಹಾರೈಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿನ ಕಾರ್ಯಕ್ರಮಗಳಂತೆ ಕಾರ್ಯಕ್ರಮ ನಡೆದರೂ ವಿಶೇಷವಾಗಿ ಗುರು ಶಿಷ್ಯ ಪರಂಪರೆಯ ಸಮಾಗಮದ ವಿಶೇಷ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಮತ್ತು
ವಿಶೇಷವಾಗಿ ರಚಿತವಾದ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವನ್ನು ಇದರೊಂದಿಗೆ ಜೋಡಿಸಿಕೊಂಡಿರುತ್ತೇವೆ. ಇಂದಿನ ಈ ಕಾರ್ಯಕ್ರಮದ ಪ್ರಥಮ ಭಾಗ ಸಂಗೀತ ಕ್ಷೇತ್ರದಲ್ಲಿ ಸದಾ ಧ್ರುವ ತಾರೆಗಳಂತೆ ಮಿನುಗುತ್ತಿದ್ದ ಹಲವಾರು ಸಂಗೀತ ಪ್ರೇಮಿಗಳಿಗೆ, ಸಂಗೀತ ಆಸಕ್ತರಿಗೆ, ಕಲಾವಿದರಿಗೆ ಶ್ರೇಷ್ಠ ಗುರು ಪರಂಪರೆಯನ್ನು ಮೆರೆದಂತಹ ಸಂಗೀತ ಮಹಾಮೇಧಾವಿ ದಿವಂಗತ ವಿದ್ವಾನ್ ಚಕ್ರಕೋಡಿ ನಾರಾಯಣ ಶಾಸ್ತ್ರಿ ಇವರ ಸಂಸ್ಮರಣೆ ಇದನ್ನು ನಡೆಸಿಕೊಡಬೇಕು ಅಂತ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ವಿದ್ವಾನ್ ಮಧುರು ಪಿ ಬಾಲಸುಬ್ರಹ್ಮಣ್ಯಂ ಇವರನ್ನ ಕೇಳಿಕೊಡ್ತಾ ಇದ್ದೇನೆ. ನಾಡಿನ ಹಿರಿಯ ವಿದ್ವಾಂಸರಾದ ಚಕ್ರಗೋಡಿ ಶ್ರೀ ನಾರಾಯಣ ಶಾಸ್ತ್ರಿಗಳು ಮೂಲತಃ ವಿಟ್ಲದವರು. ಸಂಗೀತ ಶಿಕ್ಷಣಕ್ಕೆ ಮೈಸೂರು ದೇವೇಂದ್ರಪ್ಪ ಅವರಲ್ಲಿ ಕಲಿತು ಆಮೇಲೆ ಹುಬ್ಬಳ್ಳಿಯಲ್ಲಿ ಇದ್ಕೊಂಡು ಧಾರವಾಡ ಆಕಾಶವಾಣಿ ಕಲಾವಿದರಾಗಿ ಆ ಪ್ರಾಂತ್ಯದಲ್ಲಿ ಕರ್ನಾಟಕ ಸಂಗೀತದ ಒಂದು ಬೆಳವಣಿಗೆಗೆ ಮುಖ್ಯ ಕಾರಣರಾಗಿರ್ತಾರೆ. ಶಿವಶರಣರ ವಚನಗಳಿಗೆ ರಾಗಮಟ್ಟು ತಾಳದೊಂದಿಗೆ ಹಾಡುವ ಒಂದು ಪದ್ಧತಿ ಇವರು ನೀಡಿರ್ತಾರೆ. ಹಾಗೂ ತುಂಬಾ ದೇವರನಾಮ ವಚನಗಳಿಗೆ ರಾಗ ಸಂಯೋಜಿಸಿ ಹಾಡಿ ಅದನ್ನು ಪ್ರಸ್ತುತಪಡಿಸಿರ್ತಾರೆ. CN ಶಾಸ್ತ್ರಿ ಅಂತ ಇವರನ್ನು ಆಕಾಶವಾಣಿಯಲ್ಲಿ ನಾವು ಕೇಳ್ಬೋದು. ತುಂಬ ಚೆನ್ನಾಗಿ ಹಾಡುವವರು, ಮಹಾವಿದ್ವಾಂಸರು, ಶ್ರೀರಮಣರ ಭಕ್ತರು. ಹಾಗೆ ಅವರ ಗುರುಗಳ ಮೇಲೂ ಸಹ ಸ್ವಂತ ರಚನೆಯನ್ನು ಮಾಡಿದ್ದಾರೆ. ಇವರು ನಮ್ಮ ಗುರುಗಳಾದ ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಅಯ್ಯರ್ ಇವರಿಗೆ ಗುರುಗಳು. ನಮ್ಮ ಗುರುಗಳು ಆರಂಭಿಕ ಶಿಕ್ಷಣವನ್ನು ಇವರಿಂದಲೇ ಕಲ್ತಿದ್ರು. ಹಾಗೆಯೇ ಇವರು, ನಾನು ಸಾಗರ ಕಡೆ ಎಲ್ಲ ಹೋದಾಗ ಅಲ್ಲಿ ಪ್ರೋಗ್ರಾಮು ನಂದು ಇತ್ತು. ಆವಾಗ ನನಗಿನ ಆಮೇಲೆ ಅವರ ಕಾರ್ಯಕ್ರಮ ಇತ್ತು. ಹಾಗೆ ಅವರೊಂದು 2-3 ಸಲ ಭೇಟಿಯೂ ಆಗಿತ್ತು. ತುಂಬ ಸಾತ್ವಿಕ ಮನುಷ್ಯರು, ಬಹಳ ವಿದ್ವಾಂಸರು, ಆತ್ಮೀಯತೆಯಿಂದ ಎಲ್ಲರನ್ನು ಮಾತಾಡಿಸ್ತಾ ಪ್ರೋತ್ಸಾಹಿಸ್ತಾ ನಮಗೆಲ್ಲ ಪ್ರೋತ್ಸಾಹ ನೀಡಿದವರು. ನಮ್ಮ ಕಾಂಚನಕ್ಕೆ ತ್ಯಾಗರಾಜ ಆರಾಧನೆಯಲ್ಲಿ ಬಂದು ಸಹ ತುಂಬ ಸಲ ಕಾರ್ಯಕ್ರಮ ನೀಡಿರ್ತಾರೆ, ನಾನು ಕೇಳಿದ್ದೀನಿ. ಹಾಗೂ ಇವರ ವಿದ್ಯಾರ್ಥಿಗಳು ಸುಮಾರು ಜನ ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇಂಥ ಈ ಮಹನೀಯರ ಒಂದು ಸವಿ ನೆನಪಿನ ಅವರ ಸ್ಮರಣೆಯೊಂದಿಗೆ ಹೆಸರಾದಂಥ ವಿದ್ವಾಂಸರಾದ ಶ್ರೀಯುತ ಮೈಸೂರು ವಿ ಸುಬ್ರಹ್ಮಣ್ಯಂ ಅವರಿಗೆ ನೀಡಲು ತುಂಬ ಸಂತೋಷ ಪಡುತ್ತಿದ್ದೇವೆ. ಇಂತಹ ಶ್ರೇಷ್ಠ ಗುರು ಪರಂಪರೆಯ ಶಿಕ್ಷಕರನ್ನ ಸಂಸ್ಮರಿಸಿ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮಿಂದ ಸನ್ಮಾನಗೊಳ್ಳಲಿರುವಂತಹ ಸಂಗೀತ ಕಲಾ ಲೋಕ ವಿಭೂಷಣ ವಿದ್ವಾನ್ ಪ್ರೊಫೆಸರ್ ಮೈಸೂರು ವಿ ಸುಬ್ರಹ್ಮಣ್ಯಂ ಇವರನ್ನ ಸನ್ಮಾನಿಸಲು ವಿದ್ವಾನ್ ಮಧುರು ಪಿ ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿ ಕಾತರದಿಂದ ಕಾಯ್ತಾ ಇದೆ. ಮಿಲನ ಸಕಲ ಗುರು ನಮನ ಮಧುರ ಮಿಲನ ಸಕಲ ಗುರು ಸಂಸ್ಮರಣ ಸಮಯಾಭಿನಂದನ ಅಭಿವಂದನ ಗುರು ಸ್ಮರಣಾಭಿನಂದನ ಅಭಿವಂದನ 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 ಅಭಿವಂದನ. ಪ್ರದೇಶಕ್ಕೆ ವೀಣೆಯ ಬೆಳಗಿದು ಮೈಸೂರು ಅಂತ ಹೆಸರು. ಈ ಹೆಸರು ಬರೋಕ್ಕೆ ಇಬ್ಬರು ಮುಖ್ಯವಾಗಿ ಕಾರಣ. ಒಬ್ಬರು ವೀಣೆ ಶೇಷಣ್ಣ, ಒಬ್ಬರು ವೀಣೆ ಸುಬ್ಬಣ್ಣ. ಕುಪಯ್ಯನವರ ಗಂಡು ವಂಶದ ಸಂತತಿ ವೀಣೆ ಸುಬ್ಬಣ್ಣ, ಕುಪಯ್ಯನವರ ಹೆಣ್ಣು ವಂಶದ ಸಂತತಿ ಶೇಷಣ್ಣವರು. ಸೊ ಎರಡೂ ವಂಶದ ಮೂಲ ಪುರುಷ ಒಬ್ಬರೇ ಆಗ್ತಾರೆ. ಈ ವಂಶದಲ್ಲಿ ಬಂದ 24ನೇ ತಲೆಯವರೇ ನಮ್ಮ ತಂದೆ ಸ್ವರಮೂರ್ತಿ VN ರಾವ್. ನಾನು 26ನೇ ತಲೆ ಆಗ್ತೇನೆ. ನಮ್ಮ ತಂದೆಯವರು, ಅವ್ರ ನಿಜವಾದ ಹೆಸರು VN ರಾವ್, ವೆಂಕಟನಾರಾಯಣ ರಾವ್. ಆದರೆ ಅವ್ರ ಜನಕ್ಕೆ ಬಳಕೆ ಇರೋದು ಸ್ವರಮೂರ್ತಿ ಅಂತ. ಹೀಗೆ ಏನಾಯಿತು, ಇವರಿನ್ನು 5 ವರ್ಷದ ಮಗು ಆಗಿದ್ದಾಗ ಮಹಾರಾಜರ ಮುಂದೆ ಶೇಷಣ್ಣವರು ವೀಣೆ ನುಡಿಸ್ತಿರುವಾಗ ಈ 5 ವರ್ಷದ ಮಗು ಕಲ್ಯಾಣಿ ರಾಗದ ಪಲ್ಲವಿಗೆ ಸ್ವರ ಹಾಕಕ್ಕೆ ಶುರು ಮಾಡಿದ್ರು ವೀಣೆಯಲ್ಲಿ. ಈ ಮಗು 5 ವರ್ಷದ ಮಗು ಅದನ್ನು ಮುಂದುವರಿಸಿ ಸ್ವರ ಹಾಕಿದ. ಆವಾಗ ಮಹಾರಾಜರು ತುಂಬ ಸಂತೋಷಪಟ್ಟು ಮಹಾರಾಜ ಅನ್ನೋದು ಮರೆತು ಬಿಟ್ಟು ತಮ್ಮ ತೊಡೆ ಮೇಲೆ ಮಗುವನ್ನು ಕೂಡಿಸ್ಕೊಂಡು ಸವರಿ ತಮ್ಮ ಕತ್ತಲ್ಲಿದ್ದ ಕಂಠಿ ಹಾರವನ್ನು ಆ ಮಗುಗೆ ಅವರೇ ತೊಡಿಸಿ, ಇದು ಹೆಸರು ಏನೇನೋ ಹೇಳಬೇಡಿ, ಇದು ಸ್ವರಮೂರ್ತಿ. ಆವತ್ತಿಂದ ಆ ಮಗು ಅವ್ರಿಗೆ ನಿಜವಾದ ಹೆಸರು ಬದಲಾವಣೆ ಆಗಿ ಸ್ವರಮೂರ್ತಿ ಅನ್ನೋದೇ ಬಳಕೆ ಬಂತು. ಆಮೇಲೆ ಶೇಷಣ್ಣವ್ರ ನಂತರ ವೀಣೆಯನ್ನು ಸುಬ್ಬಣ್ಣವ್ರು ಕಲಿತರು, ಹಾಡುಗಾರಿಕೆಯನ್ನು ಮುತ್ತೆ ಭಾಗವತಲ್ಲಿ ಕಲಿತರು. ಅಂದರೆ ಎರಡೂ ಸಮಾನಾಂತರವಾಗಿ ಪಾಠ ಆಗೋಕ್ಕೆ ಶುರುವಾಯಿತು. ಅದಾದಮೇಲೆ ಅವರು ಹಾಸ್ಯ ವಿದ್ವಾಂಸರಾದರು. ಅಲ್ಲಿ ಮಹಾರಾಜರಿಗೆ ತುಂಬ ಆಪ್ತರಾದರು. ತುಂಬ ಚಾಣಾಕ್ಷ ಬುದ್ಧಿ ಇದ್ದಿದ್ದರಿಂದ ಮಹಾರಾಜರು ಸ್ವರಮೂರ್ತಿಗೆ ಪಾಶ್ಚಾತ್ಯ ಸಂಗೀತವನ್ನು ಕಲಿಸಿದ್ರು. ಸಂಗೀತ ನಮಗೆ ಪಾಠ ಆಗಿದ್ದು ಹೇಗೆ ಅಂದರೆ,
ನಮಗೆ ನಮ್ಮ ತಂದೆಯವ್ರನ್ನ ಕಂಡ್ರೆ ಅತಿ ಭಯ, ಭಯ ಅಲ್ಲ ಅತಿ ಭಯ. ನಾನು ಬೆಳೆದ ಮೇಲೂ ನನಗೆ 25 ವಯಸ್ಸಾಗಲು ನಮ್ಮ ತಂದೆಯವರಿಗೆ ಎದುರಿಗೆ ನಿಂತ್ಕೊಂಡು ಮುಖಕ್ಕೆ ಮುಖ ಕೊಟ್ಟು ಮಾತಾಡಿಲ್ಲ. ಎಲ್ಲ ನಮ್ಮ ತಾಯಿಯಿಂದನೇ ಏನು ಮಾತಾಡಬೇಕಂದ್ರೆ. ಫಸ್ಟ್ ಇಯರ್ ಆನರ್ಸ್ ಮಾಡ್ತಿರೋವಾಗಲೇ ಇಲ್ಲೊಂದು ಕ್ಲಾಸ್ ಓಪನ್ ಮಾಡಿಕೊಡ್ತೀನಿ, ಪಾಠ ಮಾಡೋ ಒಂದು ಮುಗಿದು ಅವ್ರು ಹೇಳಿದ್ಮೇಲೆ ಮುಗಿದೋಯ್ತಾನೆ. ನಂಗೆ ಓದಕ್ಕೆ ತೊಂದರೆ ಆಗತ್ತೆ, ಇದು ಆನರ್ಸು, ಇದು ಕಷ್ಟ, ಅಲ್ಲ ಮಾತೇ ಇಲ್ಲ. ಅವ್ರು ಹೇಳಿದ್ರು ಮುಗೀತಾನೆ. ಆವಾಗನೇ ನಾನು ಪಾಠ ಮಾಡ್ಕೊಂಡು ಬರ್ತಾ ಇದ್ದೇನೆ. ಒಂದು ಕಾಲದಲ್ಲಿ ನನಗೆ 50 ಜನ ಸ್ಟೂಡೆಂಟ್ಸ್ ಇದ್ದರು. ಸಂಗೀತ ಮೇಸ್ಟ್ರಿಗೆ 12 ತಿಂಗಳು 12 ಥರ ಸಂಬಳ. ಆಮೇಲೆ ಇವಳಿಗೆ ಮದುವೆ ಆಯಿತು, ಪಾಠ ಬಿಡು. ಅವಳಿಗೆ 7 ತಿಂಗಳಾಯಿತು, ಪಾಠ ಬಿಡು. ಇವಳಿಗೆ ಟ್ರಾನ್ಸ್ಫರ್ ಆಯಿತು, ಪಾಠ ಬಿಡು. ಹೀಗೆ ಅವರು ಅನಿಶ್ಚಯತೆ, ಒಂದು ನಿಶ್ಚಿತವಾದ ಆದಾಯ ಇರಲ್ಲ. ಇದರಿಂದ ನನಗೆ ಅನುಕೂಲ ಆಗಿದ್ದು, ಅನುಗ್ರಹ ಆಗಿದ್ದು ಉಂಟು. ಏನು 2 ಅನುಗ್ರಹ ಅಂತ. ಒಂದು ವಂಶ ಹುಟ್ಟಿನಿಂದ ಬಂದಿದ್ದು, ಎರಡನೇದು ತುಂಬ ದೊಡ್ಡವರ ಸಂಪರ್ಕ. MS ಸುಬ್ಬಲಕ್ಷ್ಮಿ ನನ್ನನ್ನು ಮಗು ಥರ ಮುದ್ದಾಡಿದ್ದಾರೆ. ವೆಂಕಟಲಕ್ಷ್ಮ ಜೇಜಮ್ಮ ನಾನು ಕಂಡ ರೀತಿ ಇದೆಯಲ್ಲ, ಎಷ್ಟು ಭಾಗ್ಯ. ನಾವು ನೋಡೋದು ಅವ್ರು ನಾಯಕ ಸಾರಿ ಅಂತಲ್ಲ, ವಿದ್ಯಾವಂತರು ಅಂಥ ವಿದ್ಯೆ ಯಾರಿಗೂ. ಈ ವರ್ಷ ನಾನು ಶೇಷನವರ ರಚನೆಗಳ ಕಾರ್ಯಾಗಾರ ಮಾಡ್ತೇನೆ. ಉಡುಪಿಯಲ್ಲಿ ನಾನು ಮಾಡಿದೆ. ಮಧುರ್ ಬಾಲಸುಬ್ರಹ್ಮಣ್ಯಂ ಒಟ್ಟು ಕರ್ನಾಟಕದ ಸಂಗೀತ ಚರಿತ್ರೆಯ ಒಂದು ಮುಖ್ಯವಾದ ಭಾಗ. ಕರಾವಳಿ ಭಾಗದಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ 50 ವರ್ಷದ ಹಿಂದೆ ಅಷ್ಟು ಪ್ರಾಧಾನ್ಯತೆ ಇರಲಿಲ್ಲ. ಆ ಜಿಲ್ಲೆಯಲ್ಲಿ ಕೆಲಸ ಮಾಡಿದವರು ಇಬ್ಬರು 3 ಜನ ಇದ್ದಾರೆ. ಒಬ್ಬರು ಈಶ್ವರಯ್ಯ, ಅವರೇ ಉದಯವಾಣಿಯಲ್ಲಿ ಒಂದು ಅಂಕಣ ತೆಗೆದು ಅದು ಸಂಗೀತ ವಿಮರ್ಶೆ, ನೃತ್ಯ ವಿಮರ್ಶೆ ಮಾಡೋಕ್ಕೆ ಹೊರಟರು. ಎರಡನೇ ವ್ಯಕ್ತಿ ಜಿಲ್ಲೆಯಲ್ಲಿ ಸಂಗೀತ ಪಸರಿಸೋಕ್ಕೆ ಕಾರಣವಾದವರು ಕಾಪು ನಾರಾಯಣ ವಿದ್ಯಾಭೂಷಣರ ಎರಡನೇ ಗುರು. ಅವೆರಡನ್ನು ಬಿಟ್ಟರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಗೀತವನ್ನು ಪಸರಿಸಿದ ಕೀರ್ತಿ ಮಧುರ್ ಬಾಲಸುಬ್ರಹ್ಮಣ್ಯಂಗೆ ಸಲ್ಲದ. ಇನ್ನೊಬ್ಬರು ಗೌರವ ಕಾಣೋದು ನಮಗೆ ಗೌರವ, ಅವ್ರಿಗಲ್ಲ, ಮೊದಲು ನಮಗೆ. ಅದನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದವರು ಮಧುರ್. ಅದು ಮಧುರ್ ಎಂಥ ಜನಪ್ರಿಯ ಗೌರವಾನ್ವಿತ ಬೋಧಕ. ಅದಕ್ಕೆ ಕಾರಣ ನೀವು ಬೆಂಗಳೂರು ಬಂದು ನಾನು ಸನ್ಮಾನ ಮಾಡ್ತಿರೋದು. ಅದರಲ್ಲಿ ಅಲ್ಲಿ ನಡಿಬೇಕಾದದನ್ನು ಒಂದು ಕೌರಿಯರೆಲ್ಲ ಆ ಥರ ಕಳಿಸ್ಬಿಟ್ಟಿದ್ರಾಗಿತ್ತು ಅಲ್ವಾ. ಆದರೆ ಆತ ಒಂದು ವ್ಯವಸ್ಥಿತವಾಗಿ ಮಾಡಿ ಅಲ್ಲಿ ನೀವು ಹೋದಾಗ ಇವೆಲ್ಲ ಕೊಟ್ಟು ಹೀಗೆ ಮಾಡಿ ಅಂತೇಳಿ ಆಮೇಲೆ ಸುಮ್ಮನೆ ಕಳಿಸಿರಲ್ಲ. ನಾ ಹೇಳ್ದಂಗೆ ಹೆಜ್ಜೆಗೆ ಇದು ಪಲ್ಲವಿ, ಇದು ಅನುಪಲ್ಲವಿ, ಇದು ಚರಣ ಅಂತ ಹೇಳಿ ಕಳಿಸಿರ್ತಾರೆ. ಇದು ಆರೋಹಣದಲ್ಲಿ ಈ ಸ್ವರ ಇಲ್ಲ, ಅವರೋಹಣದಲ್ಲಿ ಈ ಸ್ವರ ಇರಬೇಕು ಎಲ್ಲ ಅವ್ರು ಹೇಳಿ ನಿಮ್ಮ ಕಿವಿ ಹಿಂದೆ ಕಳಿಸಿರ್ತಾರೆ. ನಂಗೆ ಗೊತ್ತು ಅದು ಒಳ್ಳೆ ಮೇಷ್ಟ್ರ ಲಕ್ಷಣ. ನಾನು ಒಂದೇ ಪ್ರಾರ್ಥನೆ ಮಾಡೋದು, ಎಂಥ ಶಿಷ್ಯಕೋಟಿಯನ್ನು ಸಂಪಾದನೆ ಮಾಡಿದ್ದಾರೆ. ನಾವು ಬೆಂಗಳೂರಲ್ಲಿರೋ ಮೇಷ್ಟ್ರೆಲ್ಲ ಹೊಟ್ಟೆ ಕಿಚ್ಚಿಬಿಡ್ಬೇಕು, ಅಂಥ ಒಳ್ಳೆ ಶಿಷ್ಯ ಸಂಪತ್ತು ಮಧುರ್ಗಿದೆ. ಈ ರೀತಿ 1 ವರ್ಷ ಕಾಲಕ್ಕೂ ಮೀರಿ ಒಬ್ಬ ಕಲಾವಿದನ ಅವರ ವರ್ಧಂತಿಯನ್ನು ಹೀಗೆ ಮಾಡೋದು, ಅದು ಅರ್ಥಪೂರ್ಣವಾಗಿ ಮಾಡೋದು ನಾನು ಕೇಳಿಲ್ಲ. ಕರ್ನಾಟಕದಲ್ಲಿರುವ ಎಲ್ಲ ಗುರುಗಳಿಗೂ ಮಧುರ ಥರ ಶಿಷ್ಯರು ಸಿಗಲಿ ಅಂತ ನಾನು ಆಶಿಸ್ತೇನೆ. ಚಕ್ರಗೋಡಿ ಸಂಗೀತ ಇದು ಎಷ್ಟು ಜನ ಕೇಳಿದ್ದಾರೆ? ಯಾಕೆ ಹೀಗಾಯ್ತು ಅಂದರೆ ಧಾರವಾಡ ಬಿಟ್ಟೆ ಬರ್ತಿರ್ಲಿಲ್ಲ. ಅದೇನು ಮಾಡೋದು, ಅನೇಕರು ಹಾಗಾಗ್ತಾರೆ. ಆದರೆ ಆತನ ವಿದ್ವತ್ತಿಗೆ ಏನು ಕಡಿಮೆ ಇಲ್ಲ, ಆತನ ದಕ್ಷ ಬೋಧನೆಗೇನು ಕಡಿಮೆ ಇಲ್ಲ. ಈ ದೃಷ್ಟಿಯಿಂದ ನಮ್ಮ ಚಕ್ರಗೋಡಿ ಗಾಯಕರಾಗಿ, ಬೋಧಕರಾಗಿ ಮತ್ತು ವರ್ಣಮಟ್ಟ ಹಾಕರಾಗಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರ ಹೆಸರಲ್ಲಿ ಇಟ್ಟಿರುವ ಈ ಪ್ರಶಸ್ತಿ ಬಂದಿದ್ದು ನನ್ನ ಸಂತೋಷ ಇನ್ನೂ ಇಮ್ಮಡಿ ಮಾಡಿದೆ ಪೂರ್ತಿ. ಇಂತಹ ಒಳ್ಳೆಯ ಕೆಲಸಗಳು ಮಧುರ್ ಅವರ ಮೂಲಕ, ಅವರ ಶಿಷ್ಯರ ಮೂಲಕ ಹೀಗೆ ಮುಂದುವರಿತಾ ಇರಲಿ. ಅವ್ರು ಮುಂದುವರಿಸಿದಾಗ
ನಂಗೆ ಇನ್ನೊಂದ್ಸಲ ಸನ್ಮಾನ ಮಾಡಿದ್ರೆ ಬೇಡ ಅನ್ನಲ್ಲ, ಆದರೆ ನಿಮ್ಮಂಥ ಶಿಷ್ಯರು ಸಿಗಬೇಕಷ್ಟೇ. ಆ ಗುರುಗಳ ಬದುಕಿರುವಾಗಲೇ ಬೇರೊಬ್ಬರ ಕಲಾವಿದರ ಹೆಸರು ಹೇಳಿ ಗುರು ಅನ್ನೋ ಕಾಲದಲ್ಲಿ ನೀವು ಆ ಗುರುವಿನಲ್ಲಿ ಒಂದು ಗುರು ಭಕ್ತಿ ಇಟ್ಕೊಂಡು ನೀವೆಲ್ಲ ಈ ಊರಲ್ಲಿ ಇಷ್ಟು ಪ್ರಯತ್ನ ಪಟ್ಟಿದ್ದೀರಿ. ನಿಮಗೂ ಆ ವಾಗ್ದೇವಿ ಎಲ್ಲ ಅನುಗ್ರಹವನ್ನು. ವೀಕ್ಷಕರೇ, ಇಂದು ನಾವು ಸಂಸ್ಮರಣೆ ಮಾಡಲಿಕ್ಕಿರುವಂತಹ ವಿಶೇಷ ಗುರು ಪರಂಪರೆಯ ಶ್ರೇಷ್ಠ ವ್ಯಕ್ತಿತ್ವ ಸುನಾದಾನುಸಂಧಾನ ನಿಮಗ್ನೆ ದಿವಂಗತ ವಿದುಷಿ ಉಡುಪಿ ಲಕ್ಷ್ಮೀಬಾಯಿ ಇವರನ್ನ ಸಂಸ್ಮರಿಸಬೇಕು ಅಂತ ಗುರುಗಳಾದ ವಿದ್ವಾನ್ ಪಿ ಮಧುರ್ ಬಾಲಸುಬ್ರಹ್ಮಣ್ಯಂ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಮೂಲತಃ ಉಡುಪಿಯವರೇ ಆದ ಉಡುಪಿ ಲಕ್ಷ್ಮೀಬಾಯಿ ಇವರು ಕಡಿಯಾಳಿಯವರು. ಆಮೇಲೆ ಸಂಗೀತ ಶಿಕ್ಷಣ ಇಲ್ಲಿ ಸ್ವಲ್ಪ ಕಲಿತು ಆಮೇಲೆ ಚೆನ್ನೈಗೆ ಹೋಗಿ ಕೊಯಂಬತ್ತೂರಲ್ಲಿ ಇದ್ದುಕೊಂಡು ನಮ್ಮ ಸಂಗೀತ ಕ್ಷೇತ್ರವನ್ನು ಬೆಳೆಸಿ ಆಕಾಶವಾಣಿಯ ಕಾರ್ಯಕ್ರಮ 3/4 ಗಂಟೆದನ್ನು ದೆಹಲಿ ಆಕಾಶವಾಣಿಯಲ್ಲಿ ಕೊಟ್ಟಿದ್ದು ಹೆಮ್ಮೆಯ ಗೌರವ. ಈ ಕ್ಷೇತ್ರದಿಂದ ಸಂಗೀತದಲ್ಲಿ ಹೆಸರು ಮಾಡಿದವರು ಅದು ಒಬ್ಬರು ಮಹಿಳೆಯಾಗಿ ಮತ್ತೆ ಯಾರು ಕಾಣ್ತಾ ಇಲ್ಲ. ಆ ಸಮಯದಲ್ಲಿ ಹೊರ ರಾಜ್ಯಗಳಿಗೆ ಹೋಗಿ ಹೊರ ದೇಶಗಳಿಗೆ ಹೋಗಿ ಅಲ್ಲಿ ಕ್ಲಾಸು ಕಾರ್ಯಕ್ರಮ ಮುಂತಾದೆಲ್ಲ ನೀಡಿ ನಮ್ಮ ದಾಸರ ಪದಗಳನ್ನು ಹಾಗೂ ಮುತ್ತಯ್ಯ ಭಾಗವತರ ಕೃತಿಗಳನ್ನು ಎಲ್ಲವನ್ನು ಹಾಡಿ ಪ್ರಸ್ತುತಪಡಿಸಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿರುತ್ತಾರೆ. ಮೈಸೂರು ಆಸ್ಥಾನದಲ್ಲಿ ಒಡೆಯರ ಕಾಲದಲ್ಲಿ ಇವರೊಂದು 3/4 ಗಂಟೆ ಕಾರ್ಯಕ್ರಮ ನೀಡಿದ್ದು ದೊಡ್ಡ ಹೆಮ್ಮೆಯ ವಿಷಯ. ಅದು ನಮಗೆ ಉಡುಪಿಗೂ ಸಹ ದೊಡ್ಡ ಹೆಮ್ಮೆಯ ವಿಷಯವೇ. ಶ್ರೀಮತಿ ಉಡುಪಿ ಲಕ್ಷ್ಮೀಬಾಯಿ ಇವರಿಂದ ಚಕ್ರಗೋಡಿ ನಾರಾಯಣ ಶಾಸ್ತ್ರಿಗಳು ಅಭ್ಯಾಸ ಮಾಡಿದರು ಮತ್ತು ಅವರು ಕೊಟ್ಟ ತಂಬೂರ ಸಹ ಈಗ ಇದೆ ಇಲ್ಲಿ. ಲಕ್ಷ್ಮೀಬಾಯಿಯಿಂದ ಚಕ್ರಗೋಡಿ ನಾರಾಯಣ ಶಾಸ್ತ್ರಿ ಅವರಿಗೆ ತಂಬೂರ ನೀಡಿದ್ದು ಒಂದು ಅವರ ಮೇಲಿನ ಅಭಿಮಾನ. ಹಾಗೆ ಚಕ್ರಗೋಡಿ ನಾರಾಯಣ ಶಾಸ್ತ್ರಿಗಳು ನಮ್ಮ ಗುರುಗಳಿಗೆ ಗುರುಗಳು. ಕಾಂಚನ ವೆಂಕಟಸುಬ್ರಹ್ಮಣ್ಯಯ್ಯರು ಚಕ್ರಗೋಡಿ ನಾರಾಯಣ ಶಾಸ್ತ್ರಿಗಳವರ ವಿದ್ಯಾರ್ಥಿ. ಕಾಂಚನ ವೆಂಕಟಸುಬ್ರಹ್ಮಣ್ಯಯ್ಯರಿಂದ ನಾನು ಕಲಿತೆ. ಹಾಗೆ ನನ್ನಿಂದ ಅಭ್ಯಾಸ ಮಾಡಿ ವಿದ್ವತ್ತು ಪರೀಕ್ಷೆ ಮಾಡಿಕೊಂಡು ವಿದುಷಿಯಾಗಿದ್ದ ನಮ್ಮ ಪ್ರೀತಿಯ ವಿದ್ಯಾರ್ಥಿನಿ ಶ್ರೀಮತಿ ವಾರಿಜಾಕ್ಷಿ ಆರ್ ಭಟ್ ಇವರಿಗೆ ನಮ್ಮ ಶಿಷ್ಯ ಪರಂಪರೆಯ ದ್ಯೋತಕವಾಗಿ ಉಡುಪಿ ಲಕ್ಷ್ಮೀಬಾಯಿ ಅವರ ಸಂಸ್ಮರಣೆಯ ಸನ್ಮಾನವನ್ನು ಶ್ರೀಮತಿ ವಾರಿಜಾಕ್ಷಿ ಆರ್ ಎಲ್ ಭಟ್ರಿಗೆ ಆಶೀರ್ವಾದ ಪೂರ್ವಕವಾಗಿ ನೀಡಲು ತುಂಬ ಹೆಮ್ಮೆ ಎನಿಸ್ತಾ ಇದೆ. ವಂದನೆಗಳು. 7 ದಶಕಗಳ ಸಾಧನೆಯ ಮೈಲುಗಲ್ಲುಗಳನ್ನು ಅವಲೋಕಿಸುತ್ತಾ ಬಂದಾಗ ತನ್ನ 70ರ ಹರೆಯದಲ್ಲಿ ಶ್ರೇಷ್ಠ ಗುರುಗಳನ್ನ ಸಂಸ್ಮರಣಾ ಕಾರ್ಯಕ್ರಮದ ಮೂಲಕ ತಮಗೆ ಪರಿಚಯಿಸಿದ್ದಲ್ಲದೆ ತನ್ನ ಶಿಷ್ಯೋತ್ತಮರನ್ನ ಪರಿಚಯಿಸುವಂತಹ ವಿಶೇಷ ಒಂದು ಪರಿಪಾಠವನ್ನೂ ಇಟ್ಟುಕೊಂಡಿದ್ದಾರೆ. ಅದರಂತೆ ಗುರು ಶಿಷ್ಯ ಪರಂಪರಾ ಗೌರವ ಸರಿಗಮ ಯತನ ವಾಸಿನಿ ವಿದುಷಿ ಶ್ರೀಮತಿ ವಾರಿಜಾಕ್ಷಿ ಆರ್ ಭಟ್ ಇವರನ್ನ ಗೌರವಿಸಲು ವಿದ್ವಾನ್ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿ ಕಾತುರದಿಂದ ಕಾಯ್ತಾ ಇದೆ. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರನ್ನು ನೆನೆಯುತ್ತಾ ಅದಮಾರು ಮಠಾಧೀಶರಾದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಅವರ ಚರಣಾರವಿಂದಗಳಲ್ಲಿ ನಮಿಸುತ್ತಾ ನನ್ನ ಗುರುಗಳಾದ ವಿದ್ವಾನ್ ಪಿ ಮಧುರ್ ಬಾಲಸುಬ್ರಹ್ಮಣ್ಯಂ ಅವರನ್ನು ನಮಸ್ಕರಿಸ್ತಾ ಎಲ್ಲ ಮಧುರ್ ಮಾಧುರ್ಯದ ಪದಾಧಿಕಾರಿಗಳಿಗೆ ವಂದಿಸುತ್ತಾ ಈ ನನ್ನ 2 ಮಾತುಗಳನ್ನು ಆಡುವಳಿದ್ದೇನೆ. ಇವತ್ತಿನ ದಿನ ನನಗೊಂದು ತುಂಬ ಹೆಮ್ಮೆಯ ದಿನ, ಸುದಿನ. ಯಾಕಂದರೆ ಗುರುವಿನ ಕೈಯಿಂದ ಮಹತ್ತರವಾದ ಒಂದು ಆಶೀರ್ವಾದವನ್ನು ಪಡೆದಿದ್ದೇನೆ. ನಾನು ಅವರ ಹಿರಿಯ ಶಿಷ್ಯ ಎಂದು ಹೇಳಿಕೊಳ್ಳಲು ತುಂಬ ಹೆಮ್ಮೆ ಎನಿಸ್ತದೆ. ಇನ್ನು ನಮ್ಮ ಮಧುರ್ ಸರನ್ನು ಎಷ್ಟು ಹೊಗಳಿದ್ರೂ ಸಾಕಾಗಲಿಕ್ಕಿಲ್ಲ. 35 ವರ್ಷಗಳ ಹಿಂದೆ ನಂದು ಸೀನಿಯರ್ ಆಗಿ ನಾನು ಯಾರೂ ಗುರುಗಳು ಇಲ್ಲಿ ಇಲ್ಲ ವಿದ್ವತ್ ಮಾಡುವ ಅಂತ ನನ್ನ ಗಂಡನ ಮನೆಯವರು ತುಂಬ ಪ್ರೋತ್ಸಾಹ ಕೊಡ್ತಿದ್ರು. ಹಾಗಾಗಿ ನಾನು ಸೀನಿಯರ್ ಡೈರೆಕ್ಟ್ ಪರೀಕ್ಷೆ ಕಟ್ಟಿದ್ದೆ ರಾಜಗೋಪಾಲಾಚಾರ್ಯರ ಕೃಪೆಯಿಂದ. ವಿದ್ವತ್ ಮಾಡುವ ಅಂದರೆ ಯಾರೂ ಗುರುಗಳು ಸಿಕ್ಕಲಿಲ್ಲ. ಕಡೆಗೆ ಮಧುರ್ ಬಾಲಸುಬ್ರಹ್ಮಣ್ಯಂ ಅವರ ಹತ್ರ ಹೋಗಿ ಪ್ರಸ್ತಾಪಿಸಿದಾಗ ಕೂಡಲೇ ಒಪ್ಪಿ ಮನೆಗೆ ಬಂದು ಪಾಠ ಮಾಡಿದರು. ಒಳಕಾಡಲ್ಲಿ ಮತ್ತು ಅಂಬಲ್ಪಾಡಿ ಮನೆಗೆ ಬಂದು. ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ ಶಿಷ್ಯರ ಪರವಾಗಿ ನಾನು ಈ ಗೌರವವನ್ನು ಸ್ವೀಕಾರ ಮಾಡಿದ್ದೇನೆ. ಆದರೆ
ಇನ್ನೂ ಅವರ ಶಿಷ್ಯರೆಲ್ಲ ಸುಮಾರು ಜನ ಒಳ್ಳೆ ವಿದ್ವತ್ಪೂರ್ಣವಾಗಿ ಹಾಡುವವರೆಲ್ಲ ಇದ್ದಾರೆ. ಅವರಿಂದ ನಮ್ಮ ಮಾಸ್ಟರಿಗೆ ಇನ್ನೂ ತುಂಬ ಹೆಸರು ಬಂದು ಅವರು ಎತ್ತರಕ್ಕೆ ಏರಲಿ. ನಮಗೂ ಕೂಡ ಅದರಿಂದ ತುಂಬ ಶ್ರೇಯಸ್ಸಾಗ್ತದೆ. ಶ್ರೀಕೃಷ್ಣ ಪರಮಾತ್ಮನಲ್ಲಿ ಅವರಿಗೆ ಆರೋಗ್ಯ ಕೊಟ್ಟು ಅವರ ಹೆಸರು, ಅವರ ಸಂಗೀತ ಇನ್ನೂ ಮುಂದೆ ಮುಂದೆ ಹೋಗಲಿ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ವೀಕ್ಷಕರೇ, 72 ಮೇಳ ರಾಗಗಳಲ್ಲಿ ಕೃತಿಗಳನ್ನು ಹಾಗೂ ರಾಗ ಮಾಲಿಕೆಗಳನ್ನು ರಚಿಸಿದವರು ಹಲವರಿದ್ದಾರೆ. ಮುತ್ತುಸ್ವಾಮಿ ದೀಕ್ಷಿತರು ಅಪೂರ್ಣ ಮೇಳ ಕೃತಿಗಳ ಪದ್ಧತಿಯ ಬಗ್ಗೆ 72 ಮೇಳ ರಾಗಗಳಲ್ಲಿ ಕೃತಿಗಳನ್ನು ಹಾಗೂ ರಾಗ ಮಾಲಿಕೆಗಳನ್ನು ರಚಿಸಿದವರು ಹಲವರಿದ್ದಾರೆ. ಮುತ್ತುಸ್ವಾಮಿ ದೀಕ್ಷಿತರು ಅಸಂಪೂರ್ಣ ಮೇಳ ಪದ್ಧತಿಯ ಕ್ರಮವನ್ನು ಅನುಸರಿಸಿ ಕೃತಿಗಳನ್ನು ರಚಿಸಿದ್ದಾರೆ. ಮಹಾವೈದ್ಯನಾಥ ಅಯ್ಯರ್, ಕೋಟೇಶ್ವರ ಅಯ್ಯರ್, ವೀರಮಣಿ ಅಯ್ಯರ್, ದಿವಂಗತ ಪುಟ್ಟೆಮಾಳ್, ವೀಣಾ ಶಿವರಾಮಯ್ಯ, ಸಿ ರಂಗಯ್ಯ, ಎಂ ಬಾಲಮುರಳಿ ಕೃಷ್ಣ, ಆರ್ ಕೆ ಸೂರ್ಯನಾರಾಯಣ, ಚಿತ್ರವೀಣಾ ರವಿಕಿರಣ್ ಹೀಗೆ ಮೊದಲಾದವರು ಈ ಸಾಲಿಗೆ ಸೇರುತ್ತಾರೆ. ಇದಕ್ಕೆ ಪೂರಕವಾದರೂ ನಮ್ಮ ನಾಡಿನ ಹಿರಿಯ ವಿದ್ವಾಂಸರು ಆದ ಮಧುರು ಪಿ ಬಾಲಸುಬ್ರಹ್ಮಣ್ಯಂ ಅವರು ಇದೇ ಸಾಲಿಗೆ ನಮ್ಮ ಗುರು ಶ್ರೇಷ್ಠರಾದ ಶ್ರೇಷ್ಠ ವಿದ್ವಾಂಸರೂ ಆದ ಮಧುರು ಪಿ ಬಾಲಸುಬ್ರಹ್ಮಣ್ಯಂ ಅವರು ಸೇರಿಕೊಳ್ಳಲಿದ್ದಾರೆ ಎಂಬುದು ಬಹಳಷ್ಟು ಹೆಮ್ಮೆಯ ವಿಚಾರವಾಗಿದೆ. ವಿದ್ವಾನ್ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಇವರು ರಚಿಸಿರುವಂತಹ ಈ ರಾಗಲಕ್ಷಣಿ ಕೃತಿಯಲ್ಲಿ ಅವರ ರಚನೆಗಳು ರಾಗ ಲಕ್ಷಣವನ್ನು ನಿರೂಪಿಸುತ್ತಾ ಬಹಳ ಸುಂದರವಾಗಿ ಪ್ರಸ್ತುತಗೊಂಡಿವೆ. ಇಂತಹ ಶ್ರೇಷ್ಠ ಕೃತಿಯನ್ನ ಇಂದು ಲೋಕಾರ್ಪಣೆಗೊಳಿಸಲು ಸಂತೋಷ ಪಡ್ತಾ ಇದ್ದೇವೆ. ವೀಕ್ಷಕರೇ, ಇದೀಗ ರಾಗಲಕ್ಷಣಿ ಕೃತಿಯ ಅನಾವರಣ. ಈ ಕಾರ್ಯಕ್ರಮ ಅದಮಾರು ಮಠದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರ ದಿವ್ಯ ಹಸ್ತದಿಂದ ನಡೆಯಲಿಕ್ಕಿದೆ. ಹಾಗೂ ಇದೀಗ ಗುರುಗಳಿಂದ ಪುಸ್ತಕ ಲೋಕಾರ್ಪಣೆ ಜೊತೆಗೆ ಆಶೀರ್ವಚನ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯಃ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಶ್ರೀ ಗುರುಭ್ಯೋ ನಮಃ. ತಿಳಿದಿರುವ ವಿಷಯವನ್ನು ಸಮಾಜಕ್ಕೆ ತಿಳಿಸಿಕೊಡಲು ಇರುವ 2 ಮಾಧ್ಯಮಗಳಲ್ಲಿ ಸಂಗೀತವೂ ಒಂದು. ಉಪನ್ಯಾಸದ ಮೂಲಕನೂ ವಿಷಯವನ್ನು ತಿಳಿಸಿಕೊಡಲಿಕ್ಕಾಗುತ್ತೆ, ಹಾಡಿನ ಮೂಲಕನೂ ತಿಳಿಸಿಕೊಡಲಿಕ್ಕಾಗುತ್ತೆ. ಉಪನ್ಯಾಸದ ಮೂಲಕ ವಿಷಯವನ್ನು ತಿಳಿಸಿಕೊಡುವುದು ಅಂತಂದರೆ ನೇರ ಔಷಧಿಯನ್ನು ಕೊಟ್ಟಂತೆ. ನೇರ ಔಷಧಿಯನ್ನೇ ಕೊಡ್ತೇವೆ ಅಂತಂದರೆ ನಮ್ಮ ಜನ ಅದನ್ನು ತಗೊಳ್ಳಿಕ್ಕೆ ತಯಾರಿಲ್ಲ. ಅದು ಔಷಧಿ. ಆವಾಗ ದಾಸರುಗಳು ಕಂಡುಕೊಂಡದ್ದು. ಹಾಗಾದರೆ ಇದಕ್ಕೆ ಒಂದೇ ಉಪಾಯ ಏನು ಅಂತ, ಹಾಡಿನ ಮೂಲಕ ವಿಷಯಗಳನ್ನು ಜನಕ್ಕೆ ತಿಳಿಸಿಕೊಡುವುದು ಅಂತ ನಾವು ಆರಂಭ ಮಾಡೋಣ. ಆವಾಗ ಏನಾಗುತ್ತೆ, ಆ ರಾಗದ ಆಸೆಯಿಂದ ಜನ ಕೂಡ್ತಾರೆ. ಜೊತೆಯಲ್ಲಿ ಅದರಲ್ಲೇನು ಸಾಹಿತ್ಯ ಇರುತ್ತೆ, ಆ ವಿಷಯದ ತಿಳುವಳಿಕೆ ಅಂತೇನಿರುತ್ತೆ, ಅದು ಕೂಡ ಅನಿವಾರ್ಯವಾಗಿ ಅವರೊಳಗೆ ಹೋಗಿಬಿಡುತ್ತೆ. ಹೇಗೆ ಅಂತಂದರೆ, ಬರೇ ಔಷಧಕ್ಕೆ ನಾವು ಬಾಯಿ ತೆರೆಯದಿರುವಾಗ ಔಷಧಿಯ ಜೊತೆಗೆ ಬೆಲ್ಲವನ್ನು ಸೇರಿಸಿ ಬಾಯಿಗೆ ಹಾಕುವಾಗ ಬೆಲ್ಲದ ಆಸೆಯಿಂದ ಬಾಯಿ ತೆರೆದಾಗ ಬೆಲ್ಲದೊಟ್ಟಿಗೆ ಔಷಧನೂ ಹೊಟ್ಟೆಯೊಳಗೆ ಹೋಗಿ ಆರೋಗ್ಯ ಹೇಗಾಗುತ್ತೋ ಅದೇ ರೀತಿಯಲ್ಲಿ ದಾಸರು ಕಂಡುಕೊಂಡಂಥ 2ನೇ ಉಪಾಯವೇ ಇದು ಹಾಡುಗಾರಿಕೆ ಅಂತ. ಆದ್ದರಿಂದಲೇ ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಅಂತ 2 ಬಂತು. ವ್ಯಾಸ ಸಾಹಿತ್ಯ ಜನಗಳಿಗೆ ಅರ್ಥ ಆಗದಿರುವಾಗ ಅಥವಾ ಅದರಲ್ಲಿ ಔದಾಸೀನ್ಯ ತಾಳಿದಾಗ ದಾಸ ಸಾಹಿತ್ಯ ಅಂತ ಬಂತು. ಮಾತ್ರ ದಾಸ ಸಾಹಿತ್ಯ ಎಂದೂ ಕೂಡ ವ್ಯಾಸ ಸಾಹಿತ್ಯಕ್ಕಿಂತ ಪ್ರತ್ಯೇಕ ಅಲ್ಲ. 2 ಹಳಿಗಳಂತೆ ವ್ಯಾಸ ದಾಸ ಸಾಹಿತ್ಯಗಳು. ಅದನ್ನು ನಮ್ಮ ದಾಸರುಗಳು ತುಂಬ ವಿಶೇಷವಾಗಿ ಪುರಂದರ ದಾಸರು ಭಗವಂತನ ವಿಷಯಗಳನ್ನು ಮಾತ್ರ ಅಲ್ಲ, ಲೋಕದ ಜನ ಹೇಗೆ ಇರಬೇಕು ಅಂತೇಳಿ ನೀತಿ ರೂಪವಾದ್ದನ್ನೂ ಕೂಡ ಹಾಗೆ ಉಪದೇಶ ಮಾಡಿದರೆ ಕೇಳೋಲ್ಲ. ಅದನ್ನು ಹಾಡಿನ ಮೂಲಕ ತಾನು ಸಮಾಜಕ್ಕೆ ಉಪದೇಶ ಮಾಡಿದ್ದಾರೆ. ಆ ಪರಂಪರೆ ಇಂದಿನ ತನಕ ಬಂದಿದೆ. ಹೇಗೆ ನಮ್ಮಲ್ಲಿ ಗಾಯತ್ರಿ ಉಪದೇಶಕ್ಕೆ ಗುರು ಪರಂಪರೆ ಅಂತುಂಟೋ
ಅದೇ ರೀತಿಯಲ್ಲಿ ಇದಕ್ಕೂ ಕೂಡ ಗುರು ಪರಂಪರೆ ಇದ್ದಾಗ ಮಾತ್ರ ಪುರಂದರದಾಸರು ಏನು ಹಾಡಲ್ಲಿ ಶಕ್ತಿ ತುಂಬಿಸಿದ್ರು ಆ ಶಕ್ತಿ ಬಾಯಿಂದ ಕಿವಿಗೆ ಅಂತ ಬಂದು ನಮ್ಮಲ್ಲಿ ಸಮಾಜಕ್ಕೆ ಮುಂದುವರಿಯಲಿಕ್ಕೆ ಸಾಧ್ಯ ಉಂಟು. ಅಂತಹ ಲಕ್ಷಣಗಳಿರತಕ್ಕಂಥ ಅನೇಕ ರಾಗಗಳು ಉಂಟು. ಇವರು ಏನು ಆ ರಾಗಗಳನ್ನೆಲ್ಲ ಏಕತ್ರ ಏನು ಮೇಳೈಸಿದ್ದಾರೆ. ಹಾಗೆ ನೀವೆಲ್ಲ ಸೇರಿಕೊಂಡು ಈ ದಿವಸ ಇವರ ಶ್ರಮ, ಗುರುಗಳಿಂದ ಇವರಿಗೆ ಬಂದಿರತಕ್ಕಂಥ ವಿದ್ಯೆ, ಅದು ಗುರುಗಳ ಅನುಗ್ರಹ ಪೂರ್ವಕವಾಗಿ ಬಂದಿದೆ ಎನ್ನುವುದಕ್ಕೆ ಸಾಕ್ಷಿ ಕೃಷ್ಣನ ಸನ್ನಿಧಾನದಲ್ಲಿ ಇವತ್ತು ಅವರ ಲಕ್ಷಣಗಳಿರತಕ್ಕಂಥ ಪುಸ್ತಕಗಳ ಬಿಡುಗಡೆ. ಈ ಪುಸ್ತಕದಲ್ಲಿ ಏನು ರಾಗ ಲಕ್ಷಣಗಳು ಇದೆಲ್ಲ ಪುಸ್ತಕದಲ್ಲಿ ಮಾತ್ರ ಉಳಿಯದೆ ನಮ್ಮ ಸಾತ್ವಿಕರ ಮಸ್ತಕವನ್ನೂ ಕೂಡ ಸೇರುವಂತೆ ಆಗಲಿ ಈ ಸಂದರ್ಭದಲ್ಲಿ ಆಶಿಸಿ, ದೇವರು ನಿಮಗೆ 100 ಕಾಲ ಜೀವನವನ್ನು ಕೊಟ್ಟು ಇನ್ನೂ 100 ಶಿಷ್ಯರು ತಯಾರಾಗುವಂತೆ ಆಗಲಿ ಅಂತ ಮಧ್ವರ ಅಂತರ್ಯಾಮಿ, ಅದೇ ರೀತಿಯಲ್ಲಿ ಸಮಸ್ತ ಕಲೆಗಳಿಗೂ ಅಧಿಪತಿಯಾದ, ಚತುಷ್ಷಷ್ಟಿ ಕಲೆಗಳಿಗೂ ಅಧಿಪತಿಯಾದ ಕೃಷ್ಣನಲ್ಲಿ ನಮ್ಮ ಪ್ರಾರ್ಥನೆ. ನಾರಾಯಣ. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಇನ್ನೊಂದು ವಿಶೇಷತೆ, ತಮ್ಮನ್ನು ಅಗಲಿದ ಶಿಷ್ಯೋತ್ತಮರನ್ನ ನೆನಪಿಸಿಕೊಳ್ಳುವಂತಹ ವಿಶೇಷ ಸಂಸ್ಮರಣಾ ಕಾರ್ಯಕ್ರಮ. ದಿವಂಗತ ವಿದುಷಿ ರಂಜನಿ ಹೆಬ್ಬಾರ್ ಇವರು ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನ ಮೂಡಿಸುತ್ತಾ ಅರುಳುವ ಮೊದಲೇ ಮುದುಡಿದ ತಾವರೆ ಎಂದರೂ ತಪ್ಪಾಗಲಿಕ್ಕಿಲ್ಲ. ಇಂತಹ ಶ್ರೇಷ್ಠ ಕಲಾವಿದೆಗೆ ನುಡಿ ನಮನಗಳನ್ನು ಸಲ್ಲಿಸುತ್ತಾ ಅವಳನ್ನು ಸಂಸ್ಮರಿಸುವಂತಹ ಕಾರ್ಯಕ್ರಮ ಇದೀಗ ತಮ್ಮ ಮುಂದೆ. ನಮ್ಮ ಉಡುಪಿಯ ಹೆಸರು ಮಾಡಿದಂಥ ನನ್ನ ಪ್ರೀತಿಯ ವಿದ್ಯಾರ್ಥಿನಿ ರಂಜನಿ ಹೆಬ್ಬಾರ್. ಅವಳಿಗೆ ಮೊದಲಿನಿಂದಲೂ ಸರಳೆ ವರಸೆಯಿಂದ ಹಿಡಿದು ಆಲಾಪನೆ, ಸ್ವರಪ್ರಸ್ತಾರ, ರಾಗಂತಾನ, ಪಲ್ಲವಿ ತನಕ ನನ್ನಲ್ಲಿ ಶಿಕ್ಷಣ ಪಡೆದಿದ್ದು. ಆ ಸಮಯದಲ್ಲಿ ಉಡುಪಿ, ಶಿವಮೊಗ್ಗ, ಹರಿಹರಪುರ, ಆಮೇಲೆ ಚೆನ್ನೈ ಮುಂತಾದ ಕಡೆ ಒಳ್ಳೆ ರಂಜನಿ ಹೆಬ್ಬಾರ್ ಅಂತ ಹೆಸರು ಮಾಡಿದ್ಲು. ಮೊದಲು ಅವರ ತಂದೆಗೆ ಕ್ಲಾಸ್ ಮಾಡ್ತಿದ್ದೆ, ಆಮೇಲೆ ಇವಳಿಗೆ ಪ್ರಾರಂಭ ಮಾಡಿದೆ. ಆಮೇಲೆ ಚೆನ್ನೈಯಲ್ಲಿ ಇದ್ಲು, ಮದುವೆ ಆದಮೇಲೆ ಅಲ್ಲೇ ಇದ್ಲು, ತುಂಬ ಕಡೆ ಕಾರ್ಯಕ್ರಮ ಮಾಡಿದ್ಲು. ಅಂಥ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯ ಒಂದು ನೆನಪಿಗಾಗಿ ಅವಳ ಸ್ಮರಣಾರ್ಥ ಇವತ್ತು ನಮ್ಮ ವಿದ್ಯಾರ್ಥಿಗಳಾದ ದಿವ್ಯಶ್ರೀ ಮಣಿಪಾಲ, ವಿನುತಾ ಆಚಾರ್ಯ, ಆಮೇಲೆ ಉಷಾ ಎಚ್, ಆಮೇಲೆ ಶ್ರುತಿ ಆಚಾರ್ಯ, ಈ 4 ಜನದ ಕಾರ್ಯಕ್ರಮವು ಅವಳ ಸಂಸ್ಮರಣೆ ಪ್ರಯುಕ್ತವಾಗಿ ಅವಳು ಸಾಮಾನ್ಯವಾಗಿ ಹಾಡುತ್ತಿದ್ದ ಕಾಂಬೋಜಿ ಆಟತಾಳವರ್ಣ, ಸ್ವಾಮಿನಾಥ, ಬೇರೆವಿದು ಉಪಚಾರಮು, ಆಮೇಲೆ ಕಲ್ಯಾಣಿದು ಕಮಲಾಸನೆಯ ಸುಂದರಿ ಕಮಲವದನೆ, ರಾಗಂತಾನ ಪಲ್ಲವಿ, ಆಮೇಲೆ ಸೊಗಸುಗ ಮೃದಂಗ ತಾಳಮು, ಆಮೇಲೆ ತನೋಂತನತ ದಿನನ ಪರಸುತಿಲ್ಲಾನ, ಹೀಗೆ ಈ ಪ್ರಸ್ತುತಿಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಲಿಕ್ಕಿದ್ದಾರೆ. ಅವಳ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ವೀಕ್ಷಕರೇ, ಈ ಕಾರ್ಯಕ್ರಮ ಒಂದು ಸಂಗೀತ ಕಾರ್ಯಕ್ರಮ ಇಲ್ಲದೆ ಸಂಪೂರ್ಣಗೊಳ್ಳುವುದಿಲ್ಲ. ಅದರಿಂದ ಇಂದಿನ ಈ ಒಂದು ಗಾನಯಾನ ಸರಣಿಯ 23ನೇ ಕಾರ್ಯಕ್ರಮದ ಸಂಗೀತ ಪ್ರಸ್ತುತಿ ವಿದ್ವಾನ್ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಶಿಷ್ಯ ವೃಂದದಿಂದ. ಹಾಡುಗಾರಿಕೆಯಲ್ಲಿ ಕುಮಾರಿ ದಿವ್ಯಶ್ರೀ ಮಣಿಪಾಲ್, ಶ್ರೀಮತಿ ವಿನುತಾ ಆಚಾರ್ಯ ಉಡುಪಿ, ಶ್ರೀಮತಿ ಉಷಾ ರಾಮಕೃಷ್ಣ ಬೆಂಗಳೂರು ಹಾಗೂ ಶ್ರೀಮತಿ ಶ್ರುತಿ ಗುರುಪ್ರಸಾದ್ ಉಡುಪಿ. ಪಕ್ಕವಾದ್ಯ ವಯಲಿನ್ನಲ್ಲಿ ಕುಮಾರಿ ಮಹತಿ ಕಾರ್ಕಳ, ಮೃದಂಗದಲ್ಲಿ ವಿದ್ವಾನ್ ಪನ್ನಗ ಶರ್ಮಾ ಶೃಂಗೇರಿ ಹಾಗೂ ಕಂಜೀರದಲ್ಲಿ ಮಾಸ್ಟರ್ ಸುಧನ್ವ. you
sa ni pa da sa ri ga ma pa da sa ra bu ma sa ga la lo ga bi ra ma ri ri ga ri sa ri da pa da sa pa da sa ri ga ma pa sa ri ga ma pa da sa ni da ma ga sa pa da sa ri ga ma pa da sa ra bu ma sa ga la lo ga bi ra ma pa da ni ga ma pa sa ni da ma pa ga ma pa ni da pa ma ga ri ga sa ri pa da sa ri ga ma ri ga ma ri ga sa pa ma pa ga ma ga ni da ri pa da pa sa ni da ri sa ga ri sa ni da pa da sa ri ga ma ga sa ni da ma pa da sa ga pa da sa ri ga ma pa ni da sa ri ga ma pa da sa ri ga sa bu ma sa ga la lo ga bi ra ma sa ri ga ri sa ni da pa ma ga ri sa ni pa da sa pa da sa ri sa ri ga ri ga ma pa ma pa da ri sa ni da pa ma pa da sa ni da pa ma ga ri sa ri ga ri sa pa da pa da sa ri sa ri ga ri ga ma pa ma pa da sa ri sa ni da pa da sa ri ga ma pa da pa da sa ni pa da sa ri ga ri ga ma ga ri sa ni da pa ma ga pa da sa ri ga ma ga ri sa pa sa ni da pa ma ga ri sa ri pa da sa ri ga ma pa da sa ra bu ma sa ga la lo ga bi ra ma sa स्वामिनाथ परिपालय शुमा 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 स्वप्रकाश वल्लीश गुरुदेव सेनेश स्वामिनाथ परिपालय शुमा स्वप्रकाश वल्लीश गुरुदेव सेनेश स्वामिनाथ परिपालय शुमा कामजनक भारतीश सेवित कामजनक भारतीश सेवित कार्तिकेय नारदादि भावित कामजनक भारतीश सेवित कार्तिकेय नारदादि भावित वामदेव पार्वती
Pamagama panini pama pamagama re sa swami nath. Pani pama panini pamagama gama pani sari re sari pani sari gama pamagama re sari pani sari sani pani pamagama ni pani pama pamagama pani mari sani pare sani pama sani ni pama pari palaya shuma. Gama gama pa 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 ma pa ma ma pa 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 ma ma pa ma ma pa pa ma gama pa ni ma pa ma gama re 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 sari gama pa ma gama re re sani sari gama pa pa ni ni pa ni sari sa 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 re re sa 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 ni re sa re re sa ni re sa re sa ni sa re re sa ni sa re sa ni sa re gama pa ma gama re re sa ni sa pa ma gama re re sa ni sa re re sa ni pa ni sa re sa ni ma re sa ni pa ni sa ma re sa ni pa re sa ni pa ma gama ma re sa ni pa re sa ni pa ma sa ni pa ma sa ma re sa ni pa ni sa re sa ni pa ma gama pa sa ni pa ma pa ri pa la ya shuma. ಎಂತ ಬೇಡುಕೊಂದು ರಾಘವ ಎಂತ ಬೇಡುಕೊಂದು
na
ತದರನ ತದರನ ರೀ ನರಂ ತನಂ ತರನುಂ ತತ್ತರನಂ ತರನುಂ ತತ್ತರನುಂ ತರನುಂ 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 തനും 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 തും തനും 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 തദാനും 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 തനും 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 നം തനും 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 നം തദാനും 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 അനം തനം തനം തദാനും അനം തദാനും തനും തനും തൊം തനം താ ಕಮಲಾಸನೆ ಸುಂದರಿ ಕಮಲವದನೆ ಕಮಲಾಸನೆ ಸುಂದರಿ ಕಮಲವದನೆ ಕರುಣ ರಸವಿಲೋಚನೆ 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 ಕಮಲಾಸನೆ ಸುಂದರಿ ಕಮಲವದನೆ
रसविलोचने कमलसने सुन्दरि कमलवदने करुणा 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 करुणा रसविलोचने कमलसने कमलसने सुन्दरि कमलवदने करुणा करुणा रसविलोचने कमलसने कमलसने सुन्दरि कमलवदने करुणा रसविलोचने कमलसने कमलसने सुन्दरि कमलवदने करुणा करुणा रसविलोचने कमलसने सुन्दरि कमलवदने गनिराद दावमगरि कमलसने सुन्दरि कमलवदने निसदनि पद मगरि कमलसने सुन्दरि कमलवदने मगरि गम पदनि सनि धनि पदनि सनि दप मग कमलसने गरि सनि सनि दप म सुन्दरि कमलवदने मा पदनि सनि दप मगरि गम पदनि दप म पदनि दप दप मगरि कमलसने सुन्दरि कमलवदने दप म पदनि दप म पदनि सरि गरि सनि दप दनि सनि गरि सनि सनि दप मगरि कमलसने सुन्दरि कमलवदने दप मगरि गम पद दप म पदनि दप म पदनि मगरि कमलसने सुन्दरि कमलवदने सरि ग सनि द सरि ग ग ग ग सरि ग म म म ग म द द नि द म ग सरि ग म नि द द द द द नि नि द म ग रि ग म द द द म द नि नि द नि 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 म नि द द द ग म द द नि नि द द म ग रि ग म द द नि 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 प प प म ग ग म प नि नि प म प नि नि प म प ग म प नि नि प म प नि नि प म प नि 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 सा 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 नि सा ग रि ग स नि प म म म प द द प म ग रि ग म प द द प म ग म प द नि द प म प द नि स नि द प म नि द ग द प म द प म ग रि ग ग म म ग ग म म द द म द नि द नि 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 द नि स रि सा 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 रि रि स नि नि स रि रि स नि सा रि ग रि स नि
గమ పద ని సరి గ సా సరి గమ పద ని సరి గ సా రి సరి గమ పద ని సరి గ సా రి గ రి సా ని ద గరి సని ద రి సా ని ద ప గరి సని ద రి సని ద ప సా ని ద ప మ గరి సని ద రి సని ద ప ద ప మ గరి సరి గమ పద ని సరి గ సా సరి గమ పద ని సరి గ సా రి సరి గమ పద ని సరి గ సా రి గ రి సా ని ద గరి సని ద రి సా ని ద ప గరి సని ద రి సని ద ప సా ని ద ప మ గరి సని ద రి సని ద ప ద ప మ గరి సరి గమ పద ని సరి గ సా సరి గమ పద ని సరి గ సా రి సరి గమ పద ని సరి గ సా రి గ రి సా ని ద గరి సని ద రి సా ని ద ప గరి సని ద రి సని ద ప సా ని ద ప మ గరి సని ద రి సని ద ప ద ప మ గరి కమల సనే సుందరి కమల వదనే కరుణ రస విలోచన కమలాసనే సుందరి కమల వదనే సొగసుగా మృదంగ తాళము సొగసుగా మృదంగ తాళము జతగూర్చి నిన్ను సొగసుగా మృదంగ తాళము జతగూర్చి నిన్ను సొగసుగా మృదంగ తాళము జతగూర్చి నిన్ను సొక్కజేయు ధీరుడౌవడో ధీరుడౌవడో సొగసుగా మృదంగ తాళము జతగూర్చి నిన్ను సొక్కజేయు ధీరుడౌవడో ధీరుడౌవడో సొగసుగా మృదంగ తాళము జతగూర్చి నిన్ను సొక్కజేయు ధీరుడౌవడో ధీరుడౌవడో నిగమ శిరోధము గల్కిన 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 నిజవా కులతో స్వర్గశోధముతో రామ నిగమ శిరోధము గల్కిన నిజవా కులతో స్వర్గశోధముతో రామ సొగసుగా మృదంగ తాళం యతి విశ్రమ సద్భక్తి విరతి ద్రాక్ష రస నవరస యతి విశ్రమ సద్భక్తి విరతి ద్రాక్ష రస నవరస యుత కృతి జే భజి ఇంచే 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 యుక్తి
ದನಿ ದ ಮದನಿ ಸನಿ ದ ಮದ ಸೊಗ ಸುಗ ಮೃದಂಗ ನಿಸನಿ ನಿದ ನಿಸನಿ ದ ಮದ ಸೊಗ ಸುಗ ಮೃದಂಗ ಮಗರಿ ಗಮನಿ ದ ಮದನಿ ಸರಿ ರಿ ಸನಿ ದನಿ ಸನಿ ದ ಮದ ಸೊಗ ಸುಗ ಮೃದಂಗ ದನಿ ಸ ಸನಿ ನಿ ದ ಮ ಮಗ ಗರಿ ಗಮ ಮಗ ಮದ ದ ಮದನಿ ದನಿ ಸ ಗರಿ ಸನಿ ಸ ಸನಿ ದ ಮದ ಸೊಗ ಸುಗ ಮೃದಂಗ ತಾಳಮು ಜತ ಗೂರ್ಚಿ ನಿನ್ನು ಸೊಕ್ಕ ಜಯೋ ಧೀರುಡೋ ಧೀರುಡೋ ಪುಷ್ಪವತಂದು ಸಮರ್ಪಿಸುವೆನೆಂದರೆ ಪುಷ್ಪವೂ ಹೊಕ್ಕಳಲಿ ಪಲ್ಲವಿಸಿದೆ ಪುಷ್ಪವತಂದು ಸಮರ್ಪಿಸುವೆನೆಂದರೆ ಪುಷ್ಪವೂ ಹೊಕ್ಕಳಲಿ ಪಲ್ಲವಿಸಿದೆ ಬೀಸಣಿಗೆಯ ತಂದು ಬೀಸುವೆನೆಂದರೆ ಬೀಸಣಿಗೆಯ ತಂದು ಬೀಸುವೆನೆಂದರೆ ಬೀಸುತಿಹ ಖಗ ತನ್ನ ಪಕ್ಕದಲ್ಲಿ ಹಾಸುಗೆಯನ್ನು ತಂದು ಹಾಸುವೆನೆಂದರೆ ಹಾಸುಗೆಯನ್ನು ತಂದು ಹಾಸುವೆನೆಂದರೆ ಶೇಷನ ಮೇಲೆ ನೀ ಪವಡಿಸಿರ್ಪೆ ನಿನ್ನ ಹ್ಯಾಗೆ ಮೆಚ್ಚಿಸಲಿ ಅರ್ಚಿಸಲಿ ಹರಿ ನಿನ್ನ ಹ್ಯಾಗೆ ಮೆಚ್ಚಿಸಲಿ ಅರ್ಚಿಸಲಿ ಹರಿ ನಿನ್ನ ಹ್ಯಾಗೆ ಮೆಚ್ಚಿಸಲಿ ಅರ್ಚಿಸಲಿ ಹರಿ ನಾಗ ಶಯನನೆ ನಾರದ ವಂದ್ಯನೆ ನಾಗ ಶಯನನೆ ನಾರದ ವಂದ್ಯನೆ ನಾಗ ಶಯನನೆ ನಾರದ ವಂದ್ಯನೆ ನಾಗ ಶಯನನೆ ನಾರದ ವಂದ್ಯನೆ ನಿನ್ನ ಹ್ಯಾಗೆ ಮೆಚ್ಚಿಸಲಿ ಅರ್ಚಿಸಲಿ ಹರಿ ಮುಕ್ತಿದಾಯಕ ನಮ್ಮ ಪುರಂದರ ವಿಠಲ ಮುಕ್ತಿದಾಯಕ
दायक नम्म पुरन्दर विठल भक्ति दायकनेंदु स्तुतिसि ಕೊಂಡಾಡುವೆನು ಭಕ್ತಿ ದಾಯಕನೆಂದು ಸ್ತುತಿಸಿ ಕೊಂಡಾಡುವೆನು ನಿನ್ನ ಹ್ಯಾಗೆ ಮೆಚ್ಚಿಸಲಿ ಅರ್ಚಿಸಲಿ ಹರಿ ನಾಗ ಶಯನನೆ ನಾರದ ವಂದ್ಯನೆ ನಾಗ ಶಯನನೆ ನಾರದ ವಂದ್ಯನೆ ನಿನ್ನ ಹ್ಯಾಗೆ ಮೆಚ್ಚಿಸಲಿ ಅರ್ಚಿಸಲಿ ಹರಿ 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 ತನು ತನತ ಧಿರನ ಧೃತನು ತನತ ಧಿರನ ಧೃತನು ತನತ ಧಿರನ ಆರ್ದಾನಿ ತೋಂತ ಧಿರನ ಧೃತನು ತನತ ಧಿರನ ಆರ್ದಾನಿ ತೋಂತ ಧಿರನ ಧೃತನು ತನತ ಧಿರನ ತನೋಂ ತನತ ಧೀರ ಧೀರನ ಧೀಂ ತಧೀಂ ತನೋಂ ತನತ ಧೀರ ಧೀರನ ಧೀಂ ತಧೀಂ ತಧೀಂ ಧೀಂ ತನನ ಧೀರನ ಧೀರನ ತಧೀಂ ಧೀಂ ತನನ ಧೀರನ ಧೀರನ ತಧೀಂ ಧೀಂ ತನನ ಧೀರನ ಧೀಂ ತಧೀಂ ತಧೀಂ ಧೀಂ ತನನ ಧೀರನ ಧೀಂ ತಧೀಂ ಧೀತ್ಲೋ ಗಿಡದಗ ಷಣುದಗ ಗಿಡದಗ ಷಣುದಗ ಗಿಡದಗ ಷಣುದಗ ನೋ ಕನತ ಧೀರನ ಧೀತ್ಲೋ ಗಿಡದಗ ಷಣುದಗ ಗಿಡದಗ ಷಣುದಗ ಗಿಡದಗ ಷಣುದಗ ನೋ ಕನತ ಧೀರನ ಆರ್ರಾನಿ ತೋಂತ ಧೀರನ ಧೃತನೋ ಕನತ ಧೀರನ ರಾಮನಾಥಪುರ ಬಾಲಕುಡಂ ಮುದ್ದು ರಾಮಲಿಂಗ ರಾಜೇಂದ್ರ ವಿಭುನಿ ಅಭಿರಾಮನಾಥಪುರ ಬಾಲಕುಡಂ ಮುದ್ದು ರಾಮಲಿಂಗ ರಾಜೇಂದ್ರ ವಿಭುನಿ ಅಭಿರಾಮಿ ಜಯಮುಗ ರಕ್ಷಿಂಚುನಿ ವಾರಾಹಿ ರಾಜ ರಾಜೇಶ್ವರಿ ಶಂಕರಿತಾಂ ತಕಿಟ ನಿರಿಸನಿತ ಕರಿಮಿತ ಕಛೌ ಗಮದಗ ಮದನಿ ಮಾತ ಕದಾಂ ತಕಿಟ ನಿರಿಸನಿತ ಕರಿಮಿತ ಕಛೌ ಗಮದಗ ಗಮದನಿ ಮಾತ ತಧೀಂ ಧೀಂ ಮಾಗರೆ ತದಣದಿ ನಿರಾಪದ ದಣರೆ ಸ ಮಾಗರೆ ಸ ನಿದ ತದಿಂಗಿಣ ತೋಂತ ತಕಿಟ ನಿರಿಸನಿತ ಕರಿಮಿತ ಕಛೌ ಗಮದಗ ಮದನಿ ಮಾತ ತಧೀಂ ಧೀಂ ಮಾಗರೆ ತದಣದಿ ನಿದವದ ದಣರೆ ಸ ಮಾಗರೆ ಸ ನಿದ ತದಿಂಗಿಣ ತೋಂತ ನೋ ಕನತ ಧೀರನ ಆರ್ರಾನಿ ತೋಂತ ಧೀರನ ಧೃತನೋ ಕನತ ಧೃತನೋ ಕನತ ಧೃತನೋ ಕನತ ಧೀರನ ನೀನಾಮ ರೂಪములకు నిత్య జయ మంగళం రాజీవ నయన త్యాగరాజ వినుతమైన నీ నామ
जय मङ्गलं मङ्गलं कौसलेन्द्राय महनीय गुणाभ्यये चक्रवर्ती तनुजाय सार्वभौमाय मङ्गलं मङ्गलम् ವೀಕ್ಷಕರೇ, ಗಾನಯಾನ ಸರಣಿಯ 23ನೇ ಕಾರ್ಯಕ್ರಮ ಇದೀಗ ಮುಕ್ತಾಯಗೊಳ್ಳಲಿದೆ. ಕೊರೋನಾದ ಯಾವ ಅಲೆಗಳನ್ನು ಲೆಕ್ಕಿಸದೆ ವಿದ್ವಾನ್ ಮಧುರು ಪಿ ಬಾಲಸುಬ್ರಹ್ಮಣ್ಯಂ ಅವರ 70ನೇ ಹುಟ್ಟುಹಬ್ಬದ ಈ ವಿಶೇಷ ಸಮರ್ಪಣೆ ನಾಡಿನ ಉದ್ದಗಲಕ್ಕೂ ಪ್ರಸಾರ ಮಾಡಿರುವಂತಹ ಸ್ಪಂದನ ವಾಹಿನಿಯ ಸರ್ವ ಸದಸ್ಯರಿಗೂ ಧನ್ಯವಾದವನ್ನ ಹೇಳುತ್ತಾ, ಈ ಕಾರ್ಯಕ್ರಮ ಸಾಕಾರಗೊಳ್ಳಲು ಕಾರಣೀಭೂತರಾದ ಎಲ್ಲ ಸಂಗೀತ ಅಭಿಮಾನಿಗಳಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಕಲಾ ಪ್ರೇಮಿಗಳಿಗೂ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವಿದ್ವಾನ್ ಮಧುರು ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮಧುರ